ಉಳ್ಳಾಲದ ಪಾಣೀರು ಮಕ್ಕಳ ಆಶ್ರಮದ ಎದುರು ನಾಯಿಗಳ ಹಿಂಡೊಂದು ಪ್ರಾಣಿಯನ್ನ ಹಿಂಬಾಲಿಸ್ತಾ ಇರುವ ದೃಶ್ಯ ಆಶ್ರಮದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊರರಾಜ್ಯದ ಕಾರ್ಮಿಕನೊಬ್ಬ ಚಿರತೆಯೊಂದು ರಸ್ತೆ ಬದಿಯಲ್ಲಿ ಗಮನಿಸಿ ಸ್ಥಳೀಯರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸಿಸಿಟಿವಿಯನ್ನು ಪರಿಶೀಲಿಸಿದ ಸಂದರ್ಭ ದೃಶ್ಯ ಬೆಳಕಿಗೆ ಬಂದಿದೆ. ಭಾನುವಾರ ರಾತ್ರಿ 9:30ರ ಸುಮಾರಿಗೆ ಕಾಂಗ್ರೆಸ್ ಮುಖಂಡ ಪಾಣೀರು ನಿವಾಸಿ ಆಲ್ವನ್ ಡಿಸೋಜಾ ಎಂಬವರ ಕಾಂಪೌಂಡ್ ಎದುರಿನಲ್ಲಿ ಚಿರತೆ ಹೋಗೋದನ್ನ ಹೊರರಾಜ್ಯದ ಕಾರ್ಮಿಕರೊಬ್ಬ ಗಮನಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಅದರಂತೆ ಸೋಮವಾರ ಪಾನಿಯಾ ಡೆ ಮರ್ಸಿಡ್ ಮಕ್ಕಳ ಆಶ್ರಮದಲ್ಲಿನ ಸಿಸಿಟಿವಿಯನ್ನ ಸ್ಥಳೀಯರು ಪರಿಶೀಲನೆ ನಡೆಸಿದ್ರು. ಸಿಸಿಟಿವಿಯಲ್ಲಿ ಚಿರತೆ ಗ್ರಾಮದ ಪ್ರಾಣಿ ಹೋಗ್ತಾ ಇದ್ದು ಅದರ ಹಿಂದೆ ನಾಯಿಗಳು ತೆರಳುತ್ತಾ ಇರುವ ದೃಶ್ಯ ಸೆರೆಯಾಗಿದೆ. ಇದರಿಂದ ಆತಂಕಗೊಂಡ ಆಶ್ರಮದ ಮುಖ್ಯಸ್ಥರು ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಸ್ಥಳೀಯರ ಸರ್ಕಾರದಿಂದ ಎಚ್ಚರಿಕೆಯ ವಾಯ್ಸ್ ಮೆಸೇಜ್ಗಳನ್ನು ಕಳುಹಿಸಿದ್ದಾರೆ. ಈ ಕುರಿತು ಮಾಹಿತಿ ಪಡೆದ ಸ್ಥಳೀಯ ಅರಣ್ಯಾಧಿಕಾರಿ ಮಹಾಬಲ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿರತೆ ಅಂತ ಖಚಿತಪಡಿಸಲು ಸಾಧ್ಯ ಇಲ್ಲ, ಆದರೆ ಪ್ರಾಣಿಯೊಂದು ಹೋಗುವುದು ಸಿಸಿಟಿವಿ ದೃಶ್ಯದಲ್ಲಿ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಸ್ಥಳದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ.